ಹಲೋ ಫ್ರೆಂಡ್ಸ್, ನಾನಿವತ್ತು ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ಕ್ಯಾಂಪ್ಕೋ ಲಿಮಿಟೆಡ್ ಹಾಗೂ ಪುತ್ತೂರು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇದರ ಸಂಯುಕ್ತ ಆಶ್ರಯದಲ್ಲಿ 5ನೇ ಬೃಹತ್ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಇದರ ಒಂದು ಮೇಳಕ್ಕೆ ನಾನಿವತ್ತು ಬಂದಿದ್ದೇನೆ. ಹಾಗಾಗಿ ನಾನು ಇಲ್ಲಿ ಯಾವ ಥರ ಇತ್ತು, ಇಲ್ಲಿಯ ಕಂಪ್ಲೀಟ್ ಎಕ್ಸ್ಪೀರಿಯನ್ಸಸ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಮಾತರೆಗ್ಲ ಈ ಪುತ್ತೂರು ವಿವೇಕಾನಂದ ಕಾಲೇಜ್ಗೆ ಬೈದೆ ಸೊ ಮುಲ್ಪತುಲೆ ವಸ್ತು ಪ್ರದರ್ಶನ ಅಂಚನೆ ಒಂಜಿ ಕೃಷಿ ಮೇಳ ಉಂದುಂಡು. ಸೊ ಇನಿ ಸ್ಟಾರ್ಟ್ ಆಕ್ಚುಲಿ ಅಂಜಾದಿನ ರಜೆ ಇತ್ತು ಅಂಚದ್ ಬರ್ಕಾನ ಅಂಡ್ ಸೊ ಮಸ್ತ್ ಟೈಪ್ಸ್ ದ ವೆರೈಟಿ ಆಯ್ನ ಅಂಚಿತ್ತಿನ ಒಂಜಿ ದುಂಬುದ ಕಾಲದ ಒಂಜಿ ಐಟಮ್ಸ್ ಉಂಡು. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು ಹಳೆ ಕಾಲದ್ದು ತೂಕ ಮಾಡುವ ಯಂತ್ರ, ಹಾಗೆ ಪೆಟ್ಟಿಗೆಗಳು, ಅಕ್ಕಿಯನ್ನು ಅಳತೆ ಮಾಡುವಂತಹ ಒಂದು ಸಾಧನ, ಹಾಗೆ ಚೆನ್ನಮಣೆ ಆಗಿರ್ಬೋದು, ಡಂಬಲ್ಸ್ ಥರ ಇನ್ನಿತರ ಕೆಲವೊಂದು ವಸ್ತುಗಳಲ್ಲಿ ಕಾಣಸಿಕ್ಕಿತು. ನೋಡಿ ಪೆಟ್ಟಿಗೆಗಳು ಯಾವ ಥರ ಇದೆ, ಹಾಗೆ ತಾಮ್ರದ್ದು ಲೋಟೆಗಳು, ಗಂಟೆಗಳು, ಕೆಲವೊಂದು ಬಟ್ಟೆಗಳು. ಒಂಥರ ನಾನು ಮೊದಲಿನ ಕಾಲದ ಕೆಲವೊಂದು ವಸ್ತುಗಳನ್ನು ನಾನು ಕೂಡ ನನ್ನ ಅಜ್ಜಿ ಮನೆಯಲ್ಲಿ ನಾನು ನೋಡಿದ್ದೇನೆ. ಸೊ ಅದನ್ನು ಬಿಟ್ಟು ನನಗೆ ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್, ಅಂದರೆ ನನಗೆ ಕೆಲವೊಂದು ಗೊತ್ತಿಲ್ಲದ ಐಟಮ್ಸನ್ನು ಕೂಡ ನಾನು ನೋಡಿದೆ. ಕೆಲವೊಂದು ದೈವದ್ದು ಮೊಗ ಆಗಿರ್ಬೋದು. ಹಾಯ್, ನಿಮ್ಮ ಹೆಸರು? ಚಿತ್ತಾರ. ಮಂಜುಶ್ರೀ ಮತ್ತೆ ಚಿತ್ತಾರ ಯಾರು ಇಟ್ಟದ ಹೆಸರು? ಚೆನ್ನಾಗಿದೆ, ಚಿತ್ತಾರವಾಗಿದೆ ಅಲ್ಲ. ಮನೆಯಲ್ಲಿ ಇಟ್ಟದ್ದು. ನಿಮ್ಗೆ ಇಷ್ಟವ ನಿಮ್ಮ ಹೆಸರು ಅಂದ್ರೆ? ಅಫ್ಕೋರ್ಸ್. ಅದ್ರ ಮೀನಿಂಗ್ ಏನು? ಕಲರ್ಫುಲ್. ಯಾ, ನೈಸ್. ಸೊ ನಾವು ಕೂಡ ಈ ಕಲರ್ಫುಲ್ ಆದ ವಾತಾವರಣಕ್ಕೆ ಬಂದಿದ್ದೇವೆ. ಸೊ ಕೃಷಿ ಮೇಳ ಅಲ್ಲ, ಕೃಷಿ ಯಂತ್ರ ಮೇಳ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ನಮ್ಮ ಆನ್ಸಿಸ್ಟರ್ಸ್ ಎಷ್ಟು ಇಂಟೆಲಿಜೆಂಟ್ ಆಗಿದ್ರು, ಅವರಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದ್ರು ಅನ್ನೋದು ಈ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್ ನೋಡಿದಾಗ ಪಟ್ಟಂತ ಗೊತ್ತಾಗುತ್ತೆ ನಮಗೆ. ಅಷ್ಟು ಚೆನ್ನಾಗಿತ್ತು ಎಲ್ಲ. ಈಗ್ಲೂ ಇಲ್ಲ ಅಷ್ಟೊಂದು ಇಂಪ್ರೂವ್ಮೆಂಟ್ಸ್, ಆಗ್ಲೇ ನಾವು ನೋಡ್ಬೋದಿತ್ತು. ನಮ್ಮ ಆನ್ಸಿಸ್ಟರ್ ಅಷ್ಟು ಇಂಟೆಲಿಜೆನ್ಸ್ ಆಗಿದ್ರು ಅಂತ ಕಾಣುತ್ತೆ ಅಲ್ಲ. ಓಲ್ಡನ್ ಡೇಸ್ ಅಲ್ಲಿ ಕೂಡ ಅಂತ ಒಂದು ಈಗಿನ ಪೀಸ್ಫುಲ್ ಆಗಿದ್ದ ಎನ್ವಿರಾನ್ಮೆಂಟ್ ಎಲ್ಲ ಇಷ್ಟು ಚೆನ್ನಾಗಿರುವಂತ ಇಂಪ್ಲಿಮೆಂಟ್ಸ್ ಎಲ್ಲ ಖುಷಿಯಾಗುತ್ತೆ. ಚೆನ್ನಾಗಿ ಮಾತಾಡ. ನೀವು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಏನಂದ್ರೆ ನಾವೀಗ ರೀಸೆಂಟ್ ಆಗಿ ಎಲ್ಲರೂ ಕಾಂತಾರ ಮೂವಿ ನೋಡಿದ್ದೇವೆ. ಸೊ ಹಾಗೆ ನಮಗೀಗ ಮ್ಯಾಂಗ್ಳೂರಿನ್ ಸಿಗಾದ್ರೆ ಗೊತ್ತಿರ್ತದೆ ದೈವದ ಬಗ್ಗೆ ಎಲ್ಲ. ಬಟ್ ಈಗ ಫಸ್ಟಿಗೆ ಅಂದ್ರೆ ಇವಳು ಸ್ವಲ್ಪ ಮಂಡ್ಯದವಳು, ಹಾಗೆ ಅವಳಿಗೆ ಬರುವಾಗ ತುಂಬಾ ಅಂದ್ರೆ ಖುಷಿ ಆಯ್ತು ಅದನ್ನ ನೋಡುವಾಗ. ಅವಳು ಏನು ಅಂತೆಲ್ಲ ಕೇಳಿದ್ಲು. ಅಲ್ಲಿ ದೈವಗಳ ಮೊಗ್ಗ ಮತ್ತೆ ಅಲ್ಲಿ ದೈವಗಳಿಗೆ ಸಂಬಂಧಪಟ್ಟದೆಲ್ಲ ತುಂಬಾ ಇತ್ತು. ಅಂಡ್ ಈಚೆ ಬರುವಾಗ ನಾವು ತುಂಬಾ ಕಾಯಿನ್ಸ್ ಎಲ್ಲ ನೋಡಿದ್ವಿ. ಅಂಡ್ ಬೀಯಿಂಗ್ ಆರ್ಟ್ ಸ್ಟೂಡೆಂಟ್, ಇಟ್ಸ್ ಮೈ ಪ್ಲೆಷರ್ ಟು ಸಿ ಆಲ್ ದೋಸ್ ಥಿಂಗ್ಸ್. ಮತ್ತೆ ಅದು ನೋಡಿ ಅಂದ್ರೆ ತುಂಬಾ ನಾಲೆಡ್ಜ್ ಸಿಕ್ತು. ಜಸ್ಟ್ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿ ನಾವು ತಿಳ್ಕೊಳ್ಳೋದಕ್ಕಿಂತ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡುವಾಗ ನಮಗೊಂದು ಅದೊಂದು ಖುಷಿ ಸಿಗ್ತದಲ್ಲ. ಆಮೇಲೆ ಅದು ನಾಲೆಡ್ಜ್ ಸಿಗ್ತದೆ, ಪ್ರಾಕ್ಟಿಕಲ್ ಆಗಿ ಒಂದು ನಾಲೆಡ್ಜ್ ಸಿಗ್ತದೆ. ಮತ್ತೆ ಇಲ್ಲಿ ಹಳೆ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ನಮ್ಮ ಅಜ್ಜಿ ಮನೆಗೆ ಹೋಗುವಾಗ ಅಥವಾ ಯಾರ್ದಾದ್ರು ನಮ್ಮ ಹಳೆ ಮನೆಗಳಿಗೆ ಹೋಗುವಾಗ ತುಂಬಾ ಐಟಮ್ಸ್ ಈ ತರದ್ದು ಇದ್ದದನ್ನು ನೋಡಿದ್ದೆ. ಬಟ್ ಎಲ್ಲ ಐಟಮ್ಸ್ ನೋಡಿರ್ಲಿಲ್ಲ. ಅಂಡ್ ಇದೆಲ್ಲ ಇವಾಗ ನಾವು ಪ್ರೆಸೆಂಟ್ ಏನ್ ನೋಡ್ತಿದ್ದೇವೆ, ದೇ ಆರ್ ಜಸ್ಟ್ ದ ಎಕ್ಸ್ಟೆನ್ಷನ್ಸ್ ಆಫ್ ಆಲ್ ದೀಸ್ ಅಂತ. ನೈಸ್. ಸ್ಟೇಜ್ ಫಿಯರ್ ಅಥವಾ ಕ್ಯಾಮ್ರಾ ಫಿಯರ್ ಇಲ್ಲ ಅಂತ ಕಾಣ್ಬೇಕು ನಿಮ್ಗೆಲ್ಲ. ನೈಸ್. ಹಾಗೆ ನೀವೆಲ್ಲ ನೋಡಿದ್ರ, ಎಲ್ಲ ಕವರ್ ಮಾಡಿದ್ರ? ಆಲ್ಮೋಸ್ಟ್ ಕವರ್ ಮಾಡ್ಬೇಕಷ್ಟೇ. ಸೊ ನಿಮ್ ಕ್ಲಾಸ್ಮೇಟ್ಸ್ ಅಥವಾ ನೀವು ಇನ್ವಾಲ್ವ್ ಆಗಿದ್ರ ಲೈಕ್ ಮೊನ್ನೆ ಪ್ರಿಪರೇಷನ್ಸ್ ಗೆ? ನಾವು ಸೆಕೆಂಡ್ PUC ಆಗಿದ್ರಿಂದ ನಮಗೆ ಪ್ರಿಪರೇಟರಿ ನಡೀತಿತ್ತು. ಸೊ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ರಲ್ಲ. ಓಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪುರಾತನ ಕಾಲದ್ದು ನಾಣ್ಯಗಳು ಕೂಡ ಇಲ್ಲಿ ಇದ್ವು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾನು ಕೂಡ ಕಾಯಿನ್ ಕಲೆಕ್ಷನ್ ಒಂದು ಟೈಮಲ್ಲಿ ಮಾಡ್ತಾ ಇದ್ದಿದ್ದರಿಂದ ನಾನು ಕೂಡ ಒಂದು ವಿಡಿಯೋನ ಲಾಸ್ಟ್ ಹಾಕಿದ್ದೇನೆ. ಸೊ ನೀವು ಆ ವಿಡಿಯೋವನ್ನು ನೋಡ್ಬೋದು. ಹಾಗೆಯೇ ಕೆಲವೊಂದು ನೋಟುಗಳು ಕೂಡ ನನಗೆ ಇಲ್ಲಿ ನೋಡಲಿಕ್ಕೆ ಸಿಕ್ತು. ಓಕೆ, ಇತ್ತೆ ಕೆಲವು ಬುಟ್ಟಿ ಮಡಪನ ಆರ್ನಾಡೆ ಬತ್ತ. ಸೊ ಆರು ಒಲ್ಪದಾರು ದಾದಾರು ಏತ್ತು ಸಮಯದಿಂದ నేను ಮಲ್ತೊಂದುಲ್ಲೆರ್ ಕೇನ್ಗ. ಸೊ ಇರ್ನ ಪುದರ್ದಾದೆ ಎನ್ನನೆ ಯಾನೊಂದು ಮಲ್ಪನತಿ ನಾವು ಅರ್ನವ ಇರ್ನ ಪುದರ್ ರಘು ಬಂದ್. ಸೊ ಒಂದು ಏತ್ ಸಮಯದಿಂದ ಮಲ್ತೊಂದುಲ್ಲಾರ? 25 ವರ್ಷದಿಂದ ಮಲ್ತೊಂದುಲ್ಲಾರತೆ. ಓಕೆ, ಒಂದು ಏತ್ ಸಮಯ ಬೋರ್ಡು ನುಂಗೆರೆ ಪರ ಒಂದು ಇತ್ತೆ ಗೆತ್ತಂಡ ಇರ ಬೆದರ್ದಾತೆ ಒಂದು 2-3 ದಿನ ಬೊಕ ಒಲಿಟ್ ಮಲ್ಪೇರು ಗೊತ್ತುಂಡ? ಒಲಿತ ಪಜೆ ಪರ ಮಲ್ಪೇರು, ಪಜೆ ಮಲ್ಪಿನಿ. ಹಾ, ಒಂದು ಬೆದ್ರಡೆ ಮಲ್ಪಿನವ ಒಂಟೆ. ಫುಲ್ ಉದ್ದ ಉಪ್ಪುಣತೆ ಒಂದು 3 ದಿನ ನುಂಗೋಡತೆ. ಒಂದು ಒಂಜಿ ಮನ್ಪೇರು ಏತ್ ದಿನ ಗೆತ್ತೊಂದಾರು? ಇಂಚಿನ ರೆಡ್ ಮನ್ಪರು ನೆಟ್ ನಿಕ್ಲಿ ಗೆಡ್ಡೆ ದಿನಕ್ಕಿರೆ ಗೆಡ್ಡೆ ಇನ್ಕಮ್ ಆಪುಂಡೆ ನೆಟ್ 1200 ಸಿಕ್ಕು.
ಒಂಜಿ ಮಂತುಂಡನೆ ರಡ್ಡ್ ಮಂತುಂಡ ದಿನಕ್ಕ ಅದೇ ಅಂದ ರಡ್ಡ್ ಜನಕ್ಲ ಸಂಬಳ ಕಂಟಿನ್ಯೂ ಬಡದಿಗೆ ಪಾಲ್. ಓಕೆ ಲಾಸ್ಟ್ ಗಾರ್ ಮನ್ಪುನ ಒಂತೆ ಇರ್ ಮನ್ಪುನ. ಓಕೆ ಇನ್ನು ಕೈ ಪುರ ಮಲ್ಪುನಾರು ಓಕೆ ಇರ್ನ ಊರು ಅಲ್ಪ ಇರ್ನ ಇಲ್ಲ ಕಡ್ತಾವಲ್ಲ ಚೆನ್ನಿಬಿಟ್ಟು ಕಾರ್ಲದಲ್ಲ. ಓ ಕಾರ್ಕಳದಲ್ಪನ ಕಾರ್ಕಳದ ಬರ್ತೇನೆ. ಇನ್ನೇನ್ ಬಿಡ್ತು ಬೇತದಾದ ಮಲ್ಪರ್ ಬೇತ ಗೊಬ್ಬರ ಒಟ್ಟಿ ಮಲ್ಪ ಅಲ್ಲಿ ಬಕ್ಕ ಗೊಬ್ಬರ ಒಟ್ಟಿ ಬಕ್ಕ ಕೋರಿ ತಡ್ಪೆ 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 ಪುರ ಇಂದ ಇಟ್ಟತ್ತ ಮಲ್ಪಿನಿ ಊರು ಅವಕ್ಕೂ ಮುಗು ಹರಿಜನಕ್ಕೂ ಏನ್ ಪರ ಅಂದ ಓ ಇರು ಮನ್ಪರ್ ಏನ್ ಸಾಧಾರಣ ಕೊಡ ಬಂದ ಬೈದಿಲ್ಲ ಬಲ್ಲ ಊರ ಕಟ್ಟಿ ಊತ ಹೋಗಲ್ಲ ಇಲ್ಲದ ಕೊಡ ಮಾಡಿ ತಾಯಿ ಕಟ್ಟುವರೇರು ಅಂಚ ಇತ ನನ್ನ ಸೀಸನ್ ಅತೆ ಸೀಸನ್ ಮುರಂಡಿ ಉಳ್ಳೆ ಐನು ಆದ್ ದಿನ ಮುರಂಡಿ ಬಾಕಿ ಟೈಮ್ ಹಿಡಿಯರು ಇನ್ನೇನ್ ಪುರ ಕಟ್ಟು ಮಲ್ಪರ್ ಅತೆ ಇನ್ನೇನ್ ಪುರ ಮಲ್ಪರ್ ಇಲ್ಲಡೆ ಮಲ್ಪರ ಇಲ್ಲಡಿ ಇಲ್ಲಡಿ ಸ್ವಂತ ಇಲ್ಲಡಿ ತಿಕ್ಕುಣ ತಿರುವಲ್ಪರ್ದು ಒಂದು ಕಬ್ಬಿನಳ್ಳ ಇಟ್ಕೊಂಡು ಹೋಗಿ ಮುಟ್ಲೋಡಿ ಜನ ಕಬ್ಬಿನಳ್ಳಿ ಅಲ್ಲಿ ತಗೊಂಡು ಹೋಗಿ ಬೊಕ್ಕ ಇರೆಗ್ ಇಂಚ ಖರ್ಚು ಇರೆಗ್ ಶ್ರಮ ಮಾತ್ರ ಅಂದೇನು ಮನ್ಪರೆ ಶ್ರಮ ಮಾತ್ರ ಬಾಕಿ ಖರ್ಚಿಗೆ ಅಂದಲ್ಲ ಬೇಲೆಗೆ ಬೇತೆ ಕೊಡಿ ಹೋಗ್ತದೆ ಬೇತೆ ಎಲ್ಲಗಲ ಬೇಲೆ ಇಲ್ಲಡ ಅಲ್ಲಂಚನೆ ಅಲ್ಲ ಇರುವೆಲ್ಲ ಇಲ್ಲಡಿ ಅಲ್ಪ ಇಂಗ್ಲ ಅಂಗಡಿ ಉಂಟು ಕಾಯ ಒಂದೊಂದು ಎಂಕ್ಲೆ ಅಂಗಡಿದಾಗ ಕೊರಲು ಎಂಕ್ಲೆ ದುಡ್ಡು ಇಜ್ಜಿಲ್ಲ ಒಂಜಿ ತಗಲ ಕೊಡ್ತೇವೆ. ಓಕೆ ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು ಮಡಕೆಯನ್ನು ಕೂಡ ಮಾಡಿ ಅವರು ಅಲ್ಲಿ ಇಟ್ಟಿದ್ರು, ಪ್ರದರ್ಶನಕ್ಕೆ ಇಟ್ಟಿದ್ರು. ಬಟ್ ಬಿಸಿಲಿರೋದ್ರಿಂದ ಆಗ ಅವರು ಮಾಡ್ತಾ ಇರಲಿಲ್ಲ ನಾನು ಹೋಗುವಾಗ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಲೈಕ್ ಮೊದಲಿನ ಕಾಲದ್ದು ಮನೆಗಳು ಹೇಗಿತ್ತು, ಲೈಕ್ ಆ ವಾತಾವರಣಕ್ಕೆ ಒಮ್ಮೆ ಹೋಗಿ ಬಂದಾಗ ಆಯಿತು ಆ ಒಂದು ಪ್ಲೇಸಿಗೆ. ಈಗ ನಾನು ಇಲ್ಲಿ ಎಂಟ್ರ್ ಆಗ್ತಿರೋದು ನಮ್ಮ ಕ್ಯಾಂಪ್ಕೋ ಚಾಕ್ಲೇಟ್ ಒಂದು ಪ್ಲೇಸಿಗೆ. ಸೊ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು. ಹಾಗೆ ಇವರದ್ದು ಕೂಡ 50th ಇಯರ್ ಆ್ಯನಿವರ್ಸರಿ ಆಗಿರೋದ್ರಿಂದ ಇಲ್ಲಿ ಕೂಡ ಕೆಲವೊಂದು ಆ್ಯಕ್ಟಿವಿಟೀಸ್ ಥರ ಮಾಡಿದರು. ಸೊ ನಾನು ಕೂಡ ಎಂಜಾಯ್ ಮಾಡಿದೆ. ನಂಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾನಲ್ಲಿ ಹೋಗುವಾಗ ಅವ್ರು ಹೇಳಿದ್ರು ಲೈಕ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಲೈಕ್ ಅದು ಫ್ರೀ ಇತ್ತು, ಲೈಕ್ ಹಣ ಯಾವುದೇ ರೀತಿ ಹಣ ಕಟ್ಟೋದಾಗಿರಲಿಲ್ಲ. ಸೊ ಅಲ್ಲಿ ಫಸ್ಟಿಗೆ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ಮೇಲೆ ಅವರಿಗೆ ನಾವು ರಿವ್ಯೂ ಕೊಡಬೇಕು, ಲೈಕ್ ರೇಟಿಂಗ್ಸ್ 5 ಸ್ಟಾರ್ ರಿವ್ಯೂ ಕೊಡಬೇಕು. ಸೊ ಅದಾದಮೇಲೆ ಅಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಏನಾದರೂ ಅಕೌಂಟ್ ಇದ್ದರೆ ಅವರದ್ದು ಪೇಜನ್ನು ಫಾಲೋ ಮಾಡಬೇಕು. ಸೊ ಅದಾದಮೇಲೆ ಅವರೊಂದು ಲೈಕ್ ನಮ್ಮ ನಂಬರ್ ಮತ್ತು ನಮ್ಮ ನೇಮನ್ನು ಬರೆದು ಒಂದು ಚೀಟ್ ಕೊಡ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವಲ್ಲಿ ಹೋಗ್ತೇವೆ, ಆ ರಿಂಗನ್ನು ಬಿಸಾಡಲಿಕ್ಕೆ ಇರುತ್ತೆ. ಸೊ ನಾನಂತೂ ಬ್ಯಾಲೆನ್ಸಿಂಗಲ್ಲಿ ತುಂಬ ಹಿಂದೆ. ಸೊ ನನಗದು ಆ್ಯಕ್ಚುಲಿ ಅಷ್ಟು ಐಡಿಯಾ ಇರಲಿಲ್ಲ. ಬಿಕಾಸ್ ಆಲ್ ಆಫ್ ಅ ಸಡನ್ ಆಗಿರೋದ್ರಿಂದ ನಂಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗೆ ಇಲ್ಲಿ ಕೂಡ ನೋಡಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬಂತು. ಬಿಕಾಸ್ ನನಗೆ ಸ್ಪಿನ್ ಇದು ನಾನು ಮಾಡಲಿಕ್ಕೆ ಹೋಗುವಾಗ ಜಸ್ಟ್ ತಿರುಗಿಸ್ಲಿಕ್ಕೆ ಹೋಗುವ ಮೊದಲೇ ಅದು ತಿರುಗಿ ಹೋಯಿತು. ಬಿಕಾಸ್ ಅದು ಲೈಕ್ ಏನಂತ ಹೇಳ್ತಾರೆ, ಹೆವಿಯಾಗಿ ನಾನು ಅದನ್ನು ತಿರುಗಿಸ್ಲಿಲ್ಲ. ಆ್ಯಕ್ಚುಲಿ ಹೆವಿ ಸ್ಪಿನ್ ಮಾಡಿದ್ರೆ ಬೀಳ್ತಿತ್ತೇನೋ ಗೊತ್ತಿಲ್ಲ. ಸೊ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ಅವ್ರದ್ದು ಕೂಡ 2 ಟೈಮ್ ಹಾಗೆ ಆಯಿತು. ಬಟ್ ಫೈನಲಿ ಅವ್ರದ್ದು ಸಕ್ಸಸ್ ಆಯಿತು. ಸೊ ಲಕ್ ಡಿಪೆಂಡ್ಸ್ ಅಲ್ಲ. ನಾನು ಇಂಥದಕ್ಕೆಲ್ಲ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನಾನು ಇವನ್ ಕಂಬಳ ಅಥವಾ ಜಾತ್ರೆಗೆ ಹೋದರೂ ಲೈಕ್ ಈ ಥರ ಸ್ಪಿನ್ಸ್ ಇರಲ್ಲ. ಆ್ಯಕ್ಚುಲಿ ಇದು ಯುನಿಕ್ ಆಗಿತ್ತು. ಬಟ್ ಅದೇ ಲೈಕ್ ರಿಂಗ್ ಬಿಸಾಡೋದಾಗಿರ್ಬೋದು, ಲೈಕ್ ಅದು ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ನನಗೆ ಅದರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ನೋಡಿ ತೆಂಗಿನ ಸಿರಿಯಲ್ಲಿ ಯಾವ ತರ ಕ್ರಾಫ್ಟ್ ಐಟಮ್ ಅನ್ನ ಮಾಡಿದ್ದಾರೆ. ಇರ್ನ ಪುದರ್ ಇರ್ನ ಊರೊಲ್ಪ ಇರ್ಲ ಕಾರ್ಕಳದಾರ. ಓ ಪೂರ ಮುಲ್ಪದಕಲ್ ಮಾತ ಬತ್ತಿನಲ್ಲಿ ಕಾರ್ಲದಕಲ್ ಕಾರ್ಕಳ. ಓಕೆ ಈರೊಂದು ಇಂಚಿನ ಪಣ ಈ ಒಂದಿರೆ ಗೊಲ್ಪ ಇರೆಗ್ ಯೂಸ್ ಆಪುಂಡು ಪೂರ ಈ ಡಿಸೈನ್ ಮದ ಡೆಕೋರೇಷನ್ ಅಂಚನೆ ಕೋಲಾಗ ಪೂರ ಕೋಲ ಪೋಪುಜರ್. ಬಟ್ ಇಂಚಕ್ ಮಲ್ಪೇರತ್ತೆ ಇಂಚ ಪೂರ ಒಂದಿರೆಗ್ ಏತ್ ಸಮಯ ಬೋರ್ಡ್ ಪಂಡ ಇರೆಗ್ ದಿನಾಲ ಮಲ್ಪಾರ ಒಂದು ಇಲ್ಲಡೆ ಮಲ್ಪಾರ ಜಾಸ್ತಿ ಇರೆಗ್ ಇಂಚ ಆರ್ಡರ್ಸ್ ತಿಕ್ಕೊಂಡು ತಿಕ್ಕೊಂಡತೆ. ಒಂದು ಪೂರ ಏತ್ ಟೈಮ್ಗೆ ತೊಂದ್ರೆ ಮನ್ಪೇರೆ ನೆನ್ಪುರ 10 ನಿಮಿಷ
10 ನಿಮಿಷ ಮಲ್ಪರೊಂದು ಮದ್ಮೆದ ನೆಟ್ಟು ಪುರ ಮಂತಂಡ ಎಡ್ಡತೆ ಕೆಲವರಿಗೆ ಅರಶಿನ ಶಾಸ್ತ್ರಗ ಪುರ ಇಂಚಿತ್ನ ಯೂಸ್ ಆಪುಂಡತೆ ಮಲ್ಪೆರ್ ಇಂಚ ಈ ಮಂಜಲ್ದ ಪೂ ಪುರ ಪಾಡ್ದು ಸೇವಂತಿಗೆ ಪುರ ಪಾಡ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರೋನ್. ಆ್ಯಕ್ಚುಲಿ ಡ್ರೋನ್ ಕ್ಯಾಮರಾವನ್ನು ನಾನು ನೋಡಿದ್ದೆ, ಬಟ್ ಈ ಥರ ಒಂದು ಮದ್ದು ಸಿಂಪಡಿಸುವ ಒಂದು ಯಂತ್ರವನ್ನು ನಾನು ಆ್ಯಕ್ಚುಲಿ ಲೈವ್ ಆಗಿ ನೋಡಿಯೇ ಇರಲಿಲ್ಲ. ಸೊ ಇದೊಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಈಗಿನ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿರುವಂಥದ್ದು. ಸೊ ಇದು ಕೂಡ ಕೃಷಿಕರಿಗೆ ತುಂಬ ಉಪಯುಕ್ತವಾಗಿರುತ್ತೆ. ನೋಡಿ, ಇದನ್ನು ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ ಯಾರಿಗೆ ಬೇಕಾದರೂ ಮರ ಹತ್ಬೋದು ಅಂತ. ಸೊ ಇದು ಕೂಡ ಒಂದು ಒಳ್ಳೆ ಕಾನ್ಸೆಪ್ಟ್. ನೈಸರ್ಗಿಕವಾಯಿನ ಕುಕ್ಕೀಸ್ ದಡೆ ಬತ್ತೆ. ಸೊ ತೂಕ ಅಕ್ಲ ಪ್ರಾಡಕ್ಟ್ಸ್ ಬಗ್ಗೆ ಎಂಚಿನ ಪನ್ಪೇರ್ ಪಂದ್ ಒಂದು ಎಂಕ್ಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂಚಿನ ಸಿರಿಧಾನ್ಯ ಪ್ರಾಡಕ್ಟ್ಸ್. ಸಿರಿಧಾನ್ಯ ಮಿಲೆಟ್ಸ್ ಇಟ್ಕೊಂಡ 9 ವರ್ಮ ಬಗೆತ ಮಿಲೆಟ್ಸ್ ಇಟ್ಕೊಂಡು ಐಟ್ ಪ್ರತಿಯೊಂದು ಸಜ್ಜೆ, ರಾಗಿ, ಬರಗು, ಊದಲು, ಕೊರಳೆ ಪಂಡದ ವರ್ಮನ ಮೈತ ಐಟ್ ಮಂತ್ ಫುಡ್ ಐಟಮ್ಸ್. ಓಕೆ, ಇತ್ತೆ ಒಂದು ಪೂರ ನೈಸರ್ಗಿಕವಾಯಿನ ಪ್ರಾಡಕ್ಟ್ ಅಂದ ನೈಸರ್ಗಿಕ ಪಂಡ ನಮ್ಮ ಬೊಳೆಪ್ಪುನ ಹಿಡಿದು ಬತ್ತು ನಮ್ಮ ಪ್ಯಾಕಿಂಗ್ ಆಪ್ನೆಟ್ಟೆಲ್ಲ ಒವ್ವೇ ರೀತಿಯ ಆರ್ಗ್ಯಾನಿಕ್ಸ್ ಒಂದು ಕೆಮಿಕಲ್ಸ್ ಯೂಸ್ ಇಜ್ಜಂದೆ ಮನ್ಪುನಂಚಿನ ಪ್ರಾಡಕ್ಟ್ಸ್ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಂಚಾನೆ. ಓಕೆ, ಎಲ್ಲಿಯ ಜೋಕ್ಲೇಟ್ ಬತ್ತಿನ ಬಿಸ್ಕೆಟ್ಸ್ ಕೊರೋಲಿ ಮಾತ್ರ ರೆಗ್ಯುಲರ್ ಕೊರಲಿ ನೆಟ್ ಶುಗರ್ ದಂಶ ಮೈದಾ ಯೂಸ್ ಮನ್ಪುಜ ಎಂಕ್ಲ ಖಾಲಿ ಸಿರಿಧಾನ್ಯ ಮಾತ್ರ ಯೂಸ್ ಮನ್ಪುನೆ ನೆಟ್ ಪ್ರತಿ ಮುಲ್ಪ ಹ್ಯಾಂಡ್ ಮೇಡ್ ಕೊಕೊನಟ್ ಶೆಲ್ಡ್ ಮಲ್ತಿನ ಒಂಜಿ ಮಗ್ಗಲ ಇತ್ತಂಡು. ಸೊ ಡಿಫ್ರೆಂಟ್ ಆದಿತ್ತಂಡು. ನಿಮ್ಗೆ ಸತ್ಯ ತಗೊಳ್ಳಿ. ಸ್ವಲ್ಪ ಹುಳಿ ಇದೆಲ್ಲ, ಸ್ವೀಟ್ ಕಮ್ಮಿ ಅಂತ ಸ್ವಲ್ಪ. ಇಲ್ಲಿ ನೋಡಿ, ಈಗ ನಾನು ಎಂಟ್ರ್ ಆಗ್ತಾ ಇದ್ದೇನೆ ನಮ್ಮ ಕನಸಿನ ಮನೆಗೆ. ಸೊ ಕನಸಿನ ಮನೆ ಅನ್ನುವಾಗ ಎಲ್ರಿಗೂ ಅವರದ್ದೇ ಕನಸಿರುತ್ತೆ. ಲೈಕ್ ಮನೆ ಈ ಥರ ಆಗಬೇಕು, ಈ ಥರ ಐಟಮ್ಸ್ ಇರಬೇಕು, ಮನೆಯಲ್ಲಿ ಹೀಗೆ ಕೂತ್ಕೊಳ್ಳುವಂತಹ ಒಂದು ಚೇರ್ ಆಗಿರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಲೈಕ್ ಡಿಫ್ರೆಂಟ್ ಆಗಿರಬೇಕು, ಎಲ್ರಿಗಿಂತಲೂ ನಮ್ಮದೊಂದು ಯುನೀಕ್ ಆಗಿರಬೇಕು ಅಂತ ಎಲ್ಲರೂ ಕೂಡ ಬಯಸೋದು ತಪ್ಪಲ್ಲ. ಸೊ ಹಾಗೆ ಇಲ್ಲಿ ಕೂಡ ಮನೆಗೆ ಬೇಕಾದಂತಹ ಎಲ್ಲ ಐಟಮ್ಸ್, ಗ್ಲಾಸ್, ಫರ್ನಿಚರ್ಸ್ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ನನಗೆ ನಾನು ನೋಡಿದೆ ಆ್ಯಕ್ಚುಲಿ. ಸೊ ಹಾಗೆ ಪೇಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ಪೇಂಟ್ಸ್ ಇತ್ತು. ಹಾಗೆ ನೋಡಿ ಪೆಟ್ ಅನಿಮಲ್ಸ್, ಸೊ ಕೆಲವೊಂದು ಕೋಳಿ, ಹಾಗೆ ಪರ್ಷಿಯನ್ ಕ್ಯಾಟ್ ಕೂಡ ಇತ್ತು. ಹಾಗೆ ಅಕ್ವೇರಿಯಂ ಅಂತ ಹೇಳುವಾಗ ಅಫ್ಕೋರ್ಸ್ ಮೀನು, ಸೊ ಕಲರ್ಫುಲ್ ಆದ ಮೀನು ಕೂಡ ಇತ್ತು. ಸೊ ಇಲ್ಲಿ ಒಬ್ಬರು ನೋಡಿ ಸೋಫಾ, ಮಲ್ಟಿಪರ್ಪಸ್ ಸೋಫಾವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದು ಸೋಫಾ ಕೂಡ, ಹಾಗೆ ಬೆಡ್ ಕೂಡ, ಹಾಗೆ ಕೆಲವೊಂದು ಹೇಳಿದ್ರು. ಸೊ ಇದೊಂದು ನೋಡಿ, ಇದು ನಂಗೆ ಸ್ಪೆಷಲ್ ಆಯಿತು. ಯಾಕಂತ ಹೇಳಿದ್ರೆ ಇದು ನಮ್ಮ ಗಾಡಿಯನ್ನು ವಾಶ್ ಮಾಡ್ಬೋದು, ಹಾಗೆ ಎತ್ತು, ಕೋಣ, ದನ ಕರುಗಳನ್ನು ಕೂಡ ವಾಶ್ ಮಾಡ್ಬೋದು. ಈಗಿನ ಗೃಹೋಪಯೋಗಿ ವಸ್ತುಗಳು ಎಲ್ಲ ತುಂಬ ಇತ್ತು ಇದರಲ್ಲಿ. ಹಾಗೆ ಲೈಟ್ಸ್, ಬಲ್ಬ್ಸ್ ಎಲ್ಲ ಇತ್ತು. ನೋಡಿ ಇಲ್ಲಿ ಕೃಷಿಕರಿಗೆ ಬೇಕಾಗಿರುವಂತಹ ಐಟಮ್ಸ್, ಏಣಿಗಳು, ಗ್ರಾಸ್ ಕಟ್ಟಿಂಗ್ ಮೆಷಿನ್, ಹಾಗೆ ಬೇರೆ ಬೇರೆ ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿತ್ತು. ನೀವು ನೋಡ್ತಾ ಇರ್ಬೋದು. ಹಾಗೆ ಕ್ಯಾಂಕೋ ಚಾಕ್ಲೇಟ್ ಇದು ಅಲ್ಲಲ್ಲಿ ಇತ್ತು ಸ್ಟಾಲ್ಸ್ಗಳೆಲ್ಲ. ಹಾಗೆ ಇಲ್ಲಿ ಲಾಸ್ಟ್ ಎಂಡಿಗೆ ಫುಡ್ ಕೋರ್ಟ್ ಇತ್ತು. ಸೊ ಫ್ಲೇವರ್ಸ್ ಇದು ನಾನು ಐಸ್ ಕ್ರೀಮ್ ಟೇಸ್ಟ್ ಮಾಡಿದರೆ ಸಖತ್ತಾಗಿತ್ತು, ಬಟ್ ನನಗೆ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟಾಟಾ, ಬಾಯ್. ಆ್ಯಂಡ್ ಫನ್ನಿ 2 ವೀಡಿಯೋಸ್ ಬರಲಿಕ್ಕಿದೆ. ಸೊ ಕೀಪ್ ವಾಚಿಂಗ್, ಕೀಪ್ ವೆಯ್ಟಿಂಗ್.